ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ನ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರಿಗೆ ಸನ್ಮಾನ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕರುಣಾಕರ್ ಬಂಗೇರ ಉಪಪ್ರಾಂಶುಪಾಲರು, ಸ್ನೇಹ ಟ್ಯುಟೋರಿಯಲ್, ಶ್ರೀ ಅಸ್ಲಾಂ ಹೈಕಾಡಿ ಪ್ರಾಂಶುಪಾಲರು, ಸಾಲಿಯ ಸಮೂಹ ಸಂಸ್ಥೆ ಹಾಗೂ ಮತ್ತಿತರ ಶಿಕ್ಷಕರನ್ನ ಸನ್ಮಾನಿಸಿದರು. ಶಿಕ್ಷಣ ಪದ್ಧತಿ ಕೂಡ ಚೆನ್ನಾಗಿದೆ. ಹಾಗೆ ಶಿಕ್ಷಣವು ಸಂಸ್ಥೆಯಲ್ಲೂ ಸಹ ಒಂದೊಂದು ಏನು ಹೇಳ್ತಾರೆ, ಒಂದೊಂದು ದೇಶಕ್ಕೆ ಒಂದೊಂದು ಅಮೂಲ್ಯವಾದ ರತ್ನಗಳನ್ನು ಕೊಡ್ತಾರೆ. ಆ ದೇಶಕ್ಕೇನು ಬೇಕಾದ ಕೊಡುಗೆಗಳನ್ನು ಕೊಡ್ತಾರೆ. ಮಕ್ಕಳು ದೈವ ಸ್ವರೂಪಿ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ದೇಶಕ್ಕಾಗಿ ಒಂದು ಸೈನಿಕರಿಗೂ ಹಿಡಿದು ಒಂದು ಸದಾ ಮಾಡ್ತಾರೆ. ಇಷ್ಟೇ ಪ್ರಥಮವಾಗಿ ನೀವೇ ಮೇಡಮ್ ಲೇಖಕಿಯವರ ಮಾತು ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಹೇಳುವ ಆಗ ನನ್ನ ಹೆಚ್ಚಿನ ಸ್ನೇಹಿತರು ಹೇಳಿದ್ರು, ಉಪನ್ಯಾಸಕ ಅಥವಾ ಟೀಚರ್ ಆಗೋದಂದ್ರೆ ಬಹಳ ಕಷ್ಟ, ಮಕ್ಕಳು ಪರೀಕ್ಷೆ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ನಾನು ಮೊದಲು ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದಾಗ ತರಗತಿಯಲ್ಲಿ ಸಾಧಾರಣವಾಗಿ ಪದವಿ ವಿದ್ಯಾರ್ಥಿಗಳು 50 ರಿಂದ 60 ಜನ ಇದ್ದರು. ನಾನು ಆಗಷ್ಟೇ ನನ್ನ ನಾನು ಸಕಾರಾಮ್ ಮಾಸ್ಟರ್ ಹಾವಳ್ಳಿ. ನಾನು BV ಹೆಗ್ಡೆ ಹಿರಿಯ ಪ್ರಾಥಮಿಕ ಶಾಲೆ ಕೀಳದಿಯಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದೇನೆ. ನಾನು ನಮ್ಮದು ಗ್ರಾಮೀಣ ಪ್ರದೇಶ. ಚಿಕ್ಕಂದಿನಲ್ಲಿ ನನಗೆ ಸ್ವಲ್ಪ ಹಾಡುವ ಹವ್ಯಾಸ ಜಾಸ್ತಿ, ಅಭಿನಯದ ಹವ್ಯಾಸ ಜಾಸ್ತಿ. ಅದಕ್ಕೆ ಕಾರಣ ನಮ್ಮಲ್ಲಿ ನಿರೂಪಕರು ಹೇಳಿದರು, ಶಿಕ್ಷಕರು ಅಮೂಲ್ಯವಾದ ರತ್ನಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ. ನಿಜವಾಗಿ ನನ್ನನ್ನು ಒಬ್ಬ ಹಾಡುಗಾರ, ಒಬ್ಬ ಭಾಷಣಗಾರ ಇರ್ಬೋದು, ಒಬ್ಬ ನಟ ಅಂದರೆ ನಟ ಅಂತ ಹೇಳಿದ್ರೆ ಮುಂದೆ ಹೋಗಿ ನಟನೆ ಮಾಡುವಷ್ಟು, ಮುಂದೆ ಹೋಗಿ ಮಾರ್ಗದರ್ಶನ ಮಾಡುವಷ್ಟು, ನಿರ್ದೇಶನ ಮಾಡುವಷ್ಟು ನನ್ನನ್ನು ತಯಾರಿಸಿದವರು ನನ್ನ ಗುರುಗಳು, ಎಲ್ಲ ಗುರುಗಳು. ಅದನ್ನು ನಾನು ಓಂ ಶ್ರೀ ಗುರುಭ್ಯೋ ನಮ್ಮ ಅಂತ ಪ್ರಥಮವಾಗಿ ಹೇಳಿದ್ದು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ನಿಜವಾಗಿಯೂ ಈ ಮಲಬಾರ್ ಗೋಲ್ಡ್ ಎನ್ನುವಂಥದ್ದು ಕೇವಲ ತನ್ನ ಸ್ವಾರ್ಥ ಅಲ್ಲ, ಸಮಾಜ ಸೇವೆಗೆ ಕೂಡ ಇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತಾ, ನಾನು ಕರುಣಾಕರ್ ಬಂಗೇರ, ಸ್ನೇಹ ಟ್ಯುಟೋರಿಯಲ್ ಕಾಲೇಜ್ ಉಡುಪಿಯ ಉಪಪ್ರಾಂಶುಪಾಲ. ನಮ್ಮ ಸಂಸ್ಥೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗಿಂತ ಸ್ವಲ್ಪ ಭಿನ್ನ ಎಂದು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಎನಿಸಿದೆ. ಯಾಕಂದರೆ ಗುರು ಶಿಷ್ಯ ಸಂಬಂಧ ಎನ್ನುವುದು ಎಲ್ಲ ಕಡೆಗಳಲ್ಲಿ ಹಾಳಾಗ್ತಾ ಉಂಟಂತ ಹೇಳುವುದಲ್ಲ. ಆದರೆ ನನಗೆ ಈಗದ ವಿದ್ಯಾರ್ಥಿಗಳ ಒಂದು ನೇಚರನ್ನು ನೋಡಿದರೆ ಕೇವಲ ಅವರು ನಮ್ಮನ್ನು ಸಂಬಳ ಪಡೆಯುವಂಥ ಕೆಲಸಗಾರ ರೀತಿ ನೋಡ್ತಾರೆ. ಯಾಕಂದರೆ ಗುರುಗಳನ್ನು ನಾವು ಅವರು ಸಂಬಳಕ್ಕೋಸ್ಕರ ದುಡಿಯುವರು ಎನ್ನುವ ಭಾವನೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮೂಡಿ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಲ್ಲ. ಆದರೆ ಇಂಥ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ನಾನು ಕಂಡುಕೊಂಡದ್ದು ನಮ್ಮಂಥ ಒಬ್ಬರು ಅನೌಪಚಾರಿಕ ಶಿಕ್ಷಣ ಪದ್ಧತಿಯನ್ನು ಕೊಡುವಂಥ ಒಂದು ಸಂಸ್ಥೆಯ ಒಬ್ಬ ಶಿಕ್ಷಕನನ್ನು ಕರೆಸಿ ನಮಗೂ ಕೂಡ ಸನ್ಮಾನ ಮಾಡಿದ್ದು ನಿಜವಾಗಿಯೂ ಒಳ್ಳೆಯ ಈ ಒಂದು ಕಾರ್ಯ. ಯಾಕಂದರೆ ಮಲಬಾರ್ ಗೋಲ್ಡ್ ಆ್ಯಂಡ್ ಎಲ್ಲರಿಗೂ ನೆರೆದಿರುವ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಾನು ಕಿರಣ್ ಕುಮಾರ್ ಶೆಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕರು, SVS ಪದವಿ ಪೂರ್ವ ಕಾಲೇಜು ಕಟ್ಪಾಡಿ. 29 ವರ್ಷ ಸೇವೆಯ ನಂದು ಆಯಿತು. ಈಗಾಗಲೇ ನಮ್ಮದು ಸ್ಪೋರ್ಟ್ಸ್ ಫೀಲ್ಡ್. 1994ರಲ್ಲಿ ನಾನು ಸೇವೆಗೆ ಸೇರಿದೆ. ಪ್ರಾರಂಭದಲ್ಲಿ 4 ವರ್ಷ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಬಂಧುಗಳಿಗೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಶಿಕ್ಷಕರ ಪಾತ್ರ ನಮ್ಮ ಎಲ್ಲರ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯವನ್ನು ಪಡೆದಿದೆ.
ಯಾಕಂದರೆ ಬದುಕಿನಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಸರಿಯಾದಂತಹ ಒಂದು ಗುರು ಇರಬೇಕು ಅಂತ ಹೇಳ್ತಾರೆ. ಹಾಗೆ ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ ನಮಗೆ ಕಲಿಸಿದಂತಹ ಗುರುಗಳು ನಮ್ಮ ಜೀವನದಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ, ಹಾಗೆ ಬರ್ತೇನೆ ಅಂತ ಹೇಳಿದ್ದೆ. ಭಾಳಷ್ಟು ಖುಷಿ ಅನಿಸಿತು ಕೂಡ. ನಾನು ಇಲ್ಲಿಗೆ ವರ್ಗಾವಣೆ ಆಗಿ ಬಂದ ಮೇಲಿಂದ ತುಂಬ ಗಮನಿಸ್ತಾ ಇದ್ದೇನೆ, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದು ಬರೀ ಶಿಕ್ಷಣ ಆಗಿಲ್ಲ, ಎಲ್ಲ ರೀತಿಯ ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿ ಇರುವಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳು, ಅದರಲ್ಲೂ ನಮ್ಮ ಹಲವಾರು ಸಂಘ ಸಂಸ್ಥೆಗಳಿಗೆ, ಕಲೆ ಸಂಸ್ಕೃತಿಗೆ, ಆ ಸಂಸ್ಥೆಗಳಿಗೆ ಅವರು ಸ್ಪಾನ್ಸರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಲ್ಲಿ ಅವರು ಕೊನೆಗೆ ಯಾರು ಗೆಸ್ಟ್ಗಳಿರ್ತಾರೋ ಅವರಿಗೆ ಒಂದು ಗಿಡ ಮರ, ಒಂದು ಏನು ಚಿಕ್ಕ ಸಸಿಯನ್ನು ಕೊಡುವಂಥದ್ದು ಮಾಡ್ತಾರೆ. ನನಗೆ ಈಗಾಗಲೇ ಮಲಬಾರ್ ಗೋಲ್ಡ್ಸ್ ವತಿಯಿಂದ ಒಂದು 5 ಗಿಡಗಳು ಸಿಕ್ಕಿದೆ. ಅದರಲ್ಲಿ 2 ಗಿಡ ನಾನು ನನ್ನ ಪರಿಸರದಲ್ಲಿ ನೆಟ್ಟಿದ್ದೇನೆ. ಬಹುಶಃ ಶಿಕ್ಷಕನ ಪಾತ್ರ ಒಂದು ಸಮಾಜದಲ್ಲಿ ಅತ್ಯಂತ ಮಹತ್ವವಾದುದು ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಆದರೆ ಕಾಲ ಬದಲಾದಾಗೆ ಶಿಕ್ಷಣ ಮತ್ತು ಶಿಕ್ಷಕನ ಸ್ವರೂಪ ಕೂಡ ಬದಲಾಗುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಬಹುಶಃ ಇವತ್ತು ನಾವು ಏನು ವಿದ್ಯಾರ್ಥಿಗಳ ಬಗ್ಗೆ ಇರಲಿ, ಸಮಾಜದ ಬಗ್ಗೆಯಲ್ಲಿ ಮಾತಾಡ್ತೇವೆಯೋ ಅದರಲ್ಲಿ ಶಿಕ್ಷಕರ ಪಾತ್ರ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಒಬ್ಬ ಶಿಕ್ಷಕನ ನಿಜವಾದ ಒಬ್ಬ ಶಿಕ್ಷಕ ಏನು ಮಾಡಬೇಕು ಎಂಬಂಥ ಒಂದು ಪ್ರಶ್ನೆ ಬಂದಾಗ ನಾನು ಹೇಳುವಂಥ ಉತ್ತರ ಏನು ಅಂತ ಹೇಳಿದ್ರೆ 3 ಅಂಶಗಳು. ಒಬ್ಬ ವಿದ್ಯಾರ್ಥಿಯನ್ನು ಹೇಗೆ